ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಲವ್ ಜಿಹಾದ್ಗೆ ಒಳಪಡಿಸಿ ಮೋಸದಿಂದ ಮತಾಂತರ ಮಾಡಲಾಗ್ತಾ ಇದೆ. ಬಜರಂಗದಳ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಿ ಕೇಸ್ ಹಿಂಪಡೆಯಿರಿ ಎಂದು ಬಜರಂಗದಳ ಪ್ರಾಂತ ಸಂಚಾಲಕ ಸುನಿಲ್ ಕೆಆರ್ ಆಗ್ರಹಿಸಿದ್ದಾರೆ. ಅನ್ಯಕೋಮಿನ ಯುವಕ ಯುವತಿ ಚಲಿಸ್ತಾ ಇದ್ದ ಬಸ್ ಮೇಲೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ದಾಳಿ ನಡೆಸಿ ಅನ್ಯಕೋಮಿನ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಂಕನಾಡಿ ನಗರ ಠಾಣೆಯಲ್ಲಿ ಹಲ್ಲೆ ಮತ್ತು ಕೊಲೆಯತ್ನ ಪ್ರಕರಣ ದಾಖಲಾಗಿದ್ದು 4 ಬಂಧಿಸಲಾಗಿದೆ. ಈ ಬಗ್ಗೆ ಮಂಗಳೂರಿನ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸುನಿಲ್ ಅವರು ಇತ್ತೀಚೆಗೆ ಕರಾವಳಿಯಲ್ಲಿ 3-4 ಪ್ರಕರಣ ಬೆಳಕಿಗೆ ಬಂದಿದೆ. ಇದರ ಹಿಂದೆ ಗುಂಪೊಂದು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಬೇಕು. ಲವ್ ಜಿಹಾದ್ ತಡೆಯುವ ಸಂದರ್ಭ ನಮ್ಮ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗ್ತಾ ಇದೆ. ಸಾರ್ವಜನಿಕರು ಆಕ್ರೋಶದಿಂದ ಹಲ್ಲೆ ಮಾಡಿದ್ರೆ ನಮ್ಮ ಮೇಲೆ ದೂರಾಗ್ತದೆ. ಕಾರ್ಯಕರ್ತರ ಮೇಲೆ ಹಾಕಿರುವ ಸುಳ್ಳು ಕೇಸು ಹಿಂಪಡೆಯಬೇಕು. ಘಟನೆಯ ಬಗ್ಗೆ ಸರಿಯಾಗಿ ಪರಿಶೀಲನೆಯನ್ನು ನಡೆಸಿ ಕೇಸು ದಾಖಲಿಸಬೇಕು ಎಂದು ಹೇಳಿದ್ದಾರೆ. ಕರಾವಳಿ ಭಾಗದಲ್ಲಿ ಹಿಂದೂ ಹೆಣ್ಮಕ್ಕಳನ್ನ ಮೋಸದ ಆಮಿಷಕ್ಕೆ ಅವರನ್ನ ಆಮಿಷವನ್ನು ತೋರಿಸಿ ಅಥವಾ ಮೋಸಕ್ಕೆ ಕಪಟದ ಪ್ರೀತಿಯ ಒಂದು ನಾಟಕವನ್ನು ಮಾಡಿ ಲವ್ ಜಿಹಾದಿಗೆ ಒಳಪಡಿಸುವಂತಹ ಅಥವಾ ಅವರನ್ನ ಮತಾಂತರ ಮಾಡುವಂತಹ ಮೋಸದ ಮತಾಂತರ ಮಾಡುವಂತಹ ಪ್ರಕ್ರಿಯೆ ಸುಮಾರು 3-4 ತಿಂಗಳುಗಳಿಂದ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ 3-4 ಪ್ರಕರಣಗಳು ಬೆಳಕಿಗೆ ಕೂಡ ಬಂದಿದೆ. ಇದಕ್ಕೆ ಸರ್ಕಾರ ಅದಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಗುಂಪು, ಏನು ಜಿಹಾದಿ ಗುಂಪು ಅಂತ ಹೇಳ್ತಾರೆ, ಆ ಗುಂಪು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾ ಇದೆ. ಯಾವ ರೀತಿಯಾಗಿ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡಿ ಅವರನ್ನ ಮತಾಂತರ ಮಾಡಬೇಕು, ಅವರನ್ನ ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಹೇಗೆ ತೊಡಗಿಸಿಕೊಳ್ಬೇಕು ಎನ್ನುವುದನ್ನ ಹೇಗೆ ಮಾಡಬೇಕೆನ್ನುವುದನ್ನು ವ್ಯವಸ್ಥಿತವಾಗಿ ಒಂದು ಗುಂಪು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಗುಂಪು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನಾಗಿದೆ, ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಇದೆ. ತಕ್ಷಣ ಸರ್ಕಾರ ಇದಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಡವನ್ನು ತರಬೇಕು. ಪೊಲೀಸ್ ಇಲಾಖೆಯ ಮುಖಾಂತರ ಏನು ಈ ತಂಡ ಇದೆ ಅದನ್ನ ತಕ್ಷಣ ಬಂಧಿಸಬೇಕು ಮತ್ತು ಸರ್ಕಾರ ಇದಕ್ಕೆ ಲವ್ ಜಿಹಾದಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ತರಬೇಕೆನ್ನುವಂಥದ್ದು ಇವತ್ತು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಆಗ್ರಹವನ್ನು ಮಾಡ್ತಿದೆ. ಅದರೊಟ್ಟಿಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಎಲ್ಲೆಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಅಂದ್ರೆ ಯಾವ ಮುಸ್ಲಿಂ ಯುವಕ ಅಥವಾ ಹಿಂದೂ ಹೆಣ್ಣುಮಕ್ಕಳನ್ನ ಬಸ್ನಲ್ಲಿ ಇರ್ಬೋದು ಅಥವಾ ಪಾರ್ಕ್ನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಬಜರಂಗದಳ ಕಾರ್ಯಕರ್ತರು ತಡೀತಾರೆ. ಅದರಲ್ಲಿ 2 ಪ್ರಶ್ನೆ ಇಲ್ಲ, ತಡೆಯುತ್ತದೆ. ಹೀಗೆ ತಡೀತಿರ್ಬೇಕಾದ್ರೆ ಅವರನ್ನು ತಡೆದು ಕಾನೂನಿನ ಮುಖಾಂತರ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನು ನಾವು ನಿರಂತರವಾಗಿ ಸುಮಾರು 6 ತಿಂಗಳಿಂದ ಮಾಡ್ತಾ ಇದ್ದೇವೆ. ಹೀಗೆ ಮಾಡಬೇಕಾದ್ರೆ ಸಾರ್ವಜನಿಕವಾಗಿ ಹಿಡಿಬೇಕಾದ್ರೆ ಅಲ್ಲಿರುವಂತಹ ಸಾರ್ವಜನಿಕರು ಅವರ ಫೋಟೋಗಳನ್ನು ತೆಗಿತಾರೆ ಅಥವಾ ವಿಡಿಯೋಗಳನ್ನು ಮಾಡ್ತಾರೆ, ಅದನ್ನು ಸೋಷಿಯಲ್ ಮೀಡಿಯಾಗಳಿಗೆ ಹಾಕ್ತಾರೆ. ಈ ರೀತಿ ನಡೀತದೆ. ಅದರೊಟ್ಟಿಗೆ ಅವರನ್ನು ಹಿಡಿದಾಗ ಇಲ್ಲಿರುವಂತಹ ಸಾರ್ವಜನಿಕರು ಅವರನ್ನು ಥಳಿಸಿದ್ದು ಕೂಡ ಇದೆ. ಅಲ್ಲಿ ಹಲ್ಲೆ